പിന്നെ ആംബുലൻസിന് സ്കോപ്പ് മയ്യത്ത് നോക്കുന്നത് അവകാശമാക്കി തരാറായിട്ടില്ലേ. ഒന്നാമത്തെ ഇന്നലെ 3 ಗಂಟೆಗೆ മൂത്തായിരുന്നു. ಒಂದು ಮೈಯತ್ತನ್ನು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ದಫನ್ ಮಾಡುವಂತಹ ಆ ಒಂದು ಕ್ರಿಯೆ ನಾವು ಮಾಡಬೇಕಾಗ್ತದಕ್ಕಾಗಿ ಯಾರು ಕೂಡ ರಸ್ತೆಯಲ್ಲಿ ಅಡಚಣೆ ಮಾಡದೆ ಆಂಬ್ಯುಲೆನ್ಸ್ ಸುಗಮವಾಗಿ ಸಾಗಲಿಕ್ಕೆ ಅನುವು ಮಾಡಿಕೊಳ್ಬೇಕು. ಮತ್ತು ಅದೇ ರೀತಿ ಯಾವುದೇ ರೀತಿ ಯೋಚಿಸುವುದು ಹೇಳು ಮನೆಯಾಗಿ ಅಂತ್ಯಮಧ್ಯವಾಗಿ ನಮ್ಮಲ್ಲಿ ಗುಣಗಳು ಯಾರು ಅಭ್ಯಾಸ ಮಾಡಬೇಡಿ ಹಾಗೆ ಖಂಡಿತರಿಗೆ ಸಹಕರಿಸಬೇಕೆ ಜೊತೆಗೆ ನಾವು ಕೇಳಿದ್ದೇವೆ. ಹಾಗಾಗಿ ಆಂಬ್ಯುಲೆನ್ಸ್ ಸುಗಮ ಸಂಚಾರವು ನಾವು ಮೃತದೇಹದ ನಿರೀಕ್ಷೆಯಲ್ಲಿ ಕೈಕಂಬದಲ್ಲಿ ಸೇರಿರುವ ಜನಸ್ತೋಮ ಕಾಣ್ತಾ ಇದೆ. ಇಲ್ಲಿ ಇನ್ನೂ ಕೂಡ ಬರಲಿಕ್ಕೆ ದೂರ ಇದೆ, ಬಟ್ ಅದನ್ನು ನಿರೀಕ್ಷೆ ಕಾಯ್ತಾ ಇದ್ದಾರೆ. ಮೃತದೇಹದ ನಿರೀಕ್ಷೆಯಲ್ಲಿ ಕೈಕಂಬದಲ್ಲಿ ಸೇರಿರುವ ಜನಸ್ತೋಮ ಕಾಣ್ತಾ ಇದೆ. ಇಲ್ಲಿ ಇನ್ನೂ ಕೂಡ ಬರಲಿಕ್ಕೆ ದೂರ ಇದೆ, ಬಟ್ ಅದನ್ನು ನಿರೀಕ್ಷೆ ಕಾಯ್ತಾ ಇದ್ದಾರೆ.
സ്വീപ്പ് മയ്യത്ത് നോക്കുക അവകാശ ആക്കിದ್ದಾರೆ ರಾಯಟಿಗಳೇ ഒന്നാമത്തെ ഇന്നലെ 3 ಗಂಟೆಗೆ ಮೂತಾಯಿ ಚೆನ್ನ ಬ್ಲೀಡಿಂಗ್ ಆಯಿട്ടുണ്ട് ഇപ്പൊ ಗೊತ್ತಿತ್ತು ಇಸ್ಲಾಮಿ ಕರ್ಮಶಾಸ್ತ್ರ ಪ್ರಕಾರ ಆಯ್ತಾರೆ ಬೇಗ ಅಡಕೋಣ പിന്നെ ಡಿಪಾರ್ಟ್ಮೆಂಟ್ ಕೊಟ್ಟುವರೆ ಮತ್ತು ಲೇಟ್ ಆಯ್ತು ಇದೆಲ್ಲ ಗಮನ വെച്ചിട്ട് ഇൻഷാല്ല മയ്യത്തിന് പകുതിരുത്തുവാനായിട്ട് നിങ്ങളെല്ലാം ദ്വാരക്കണം പിന്നെ ആ മയ്യത്തിനൊട്ടിಗೆ ഇൻഷാല്ല പോട്ടെങ്കിൽ അത് ബാക്കിൽ പോകും പിന്നെ പേരമ്പൾ അടച്ചനാക്കാണ്ട് അയത്ര ಬೇಗ ಮೈಯತ್ರ ಆಯ್ತು ಹೋಗಿ ಇನ್ಶಾಲ್ಲ ಎಲ್ಲರೂ ಅದು ರೋಡ್ ಸೈಡ್ ನಿಮಗೆ ಸಹಕಾರ ಕೊಟ್ಟು ಕೇಟರು ತಿಳಿಸುವುದಾಗಿ ಒಂದು ಮೈಯತ್ತನ್ನ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ದಫನ್ ಮಾಡುವಂತಹ ಆ ಒಂದು ಕ್ರಿಯೆ ನಾವು ಮಾಡಬೇಕಾಗ್ತದಕ್ಕಾಗಿ ಯಾರು ಕೂಡ ರಸ್ತೆಯಲ್ಲಿ ಅಡಚಣೆ ಮಾಡದೆ ಆಂಬ್ಯುಲೆನ್ಸ್ ಸುಗಮವಾಗಿ ಸಾಗಿ ಹಣ ಮಾಡಿಕೊಡ್ಬೇಕು ಮತ್ತು ಅದೇ ರೀತಿ ಯಾವುದೇ ರೀತಿ ಯೋಚಿಸುವುದು ಹೇಳು ಮನೆಯಾಗಿ ಅಂತ್ಯಮಧ್ಯವಾಗಿ ನಮ್ಮಲ್ಲಿ ಗುಣಗಳು ಯಾರನ್ನು ನಂಬರ್ಸ ಮಾಡಬೇಡಿ ಹಾಗೆ ಖಂಡಿತರಿಗೆ ಸಹಕರಿಸಬೇಕು ಜೊತೆಗೆ ನಾವು ನಿಂತಿದ್ದೇವೆ ಹಾಗಾಗಿ ಆಂಬ್ಯುಲೆನ್ಸ್ ಸುಗಮ ಸಂಚಾರವು ನಾವು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.